ಅತ್ಯಂತ ಪೈಪೋಟಿಯಲ್ಲಿರುವ ತ್ರಿಕೋನ ಸ್ಪರ್ಧಾಕಣವಾಗಿರುವ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 5,000ಕ್ಕಿಂತಲೂ ಮಿಕ್ಕ ಮತದಾರರನ್ನ ಒಳಗೊಂಡಿರುವ ಅಬ್ದುಲ್ ನಾಸರ್ ಮದನಿಯವರು ಸ್ಥಾಪಿಸಿದ ಪೀಪಲ್ಸ್ ಆಫ್ ಡೆಮೊಕ್ರೆಟಿಕ್ ಪಕ್ಷದ ನಿಲುವು ನಿರ್ಣಾಯಕವಾಗಲಿರುವುದಾಗಿ ಪಿಡಿಪಿ ಮಂಡಲ ಸಭೆ ಅಭಿಪ್ರಾಯಪಟ್ಟಿದೆ. ಈ ಬಗ್ಗೆ ಉದ್ಯಾವರ ರಫಾ ಹಾಲ್ನಲ್ಲಿ ಸೇರಿದ ಪಕ್ಷದ ಮಂಡಲ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕೆಲವೊಂದು ಮಹತ್ತರವಾದ ತೀರ್ಮಾನಗಳನ್ನು ಅಂಗೀಕರಿಸಲಾಗಿದ್ದು, ಇನ್ನು ಪಕ್ಷದ ಅಧ್ಯಕ್ಷ ಅಬ್ದುಲ್ ನಾಸರ್ ಮದನಿಯವರ ಅಂತಿಮ ಸಂದೇಶದೊಂದಿಗೆ ಅದನ್ನು ಕಾರ್ಯರೂಪಕ್ಕೆ ತರುವ ಸಿದ್ಧತೆಗಳನ್ನು ನಡೆಸುವ ಬಗ್ಗೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಲದ ಚುನಾವಣೆಯಲ್ಲಿ ಯಾರನ್ನ ಬೆಂಬಲಿಸಬೇಕೆಂಬ ಸಂದೇಶ ನಾಸರ್ ಮದನಿಯವರ ಭಾಗದಿಂದ ಲಭಿಸಿದ ಕೂಡಲೇ ಅದನ್ನು ಕಾರ್ಯರೂಪಕ್ಕೆ ತರಲು ಸಭೆ ಒಕ್ಕೊರಲಿನ ತೀರ್ಮಾನವನ್ನು ಕೈಗೊಂಡಿತ್ತು. ನಾಸರ್ ಮದನಿಯವರನ್ನ ಆತ್ಮಾರ್ಥವಾಗಿ ಪ್ರೀತಿಸುವ ಸಾವಿರಾರು ಮಂದಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಾರೆ. ಅವರು ಮದನಿಯವರ ಸಂದೇಶವನ್ನ ಜಾತಕ ಪಕ್ಷಿಯಂತೆ ಕಾಯ್ತಾ ಇರುವುದಾಗಿ ಸಭೆ ಅಭಿಪ್ರಾಯಪಟ್ಟಿದೆ. ಕಳೆದ ಹಲವಾರು ವರ್ಷಗಳಿಂದ ನಾಸರ್ ಮದನಿಯವರು ಎದುರಿಸ್ತಾ ಇರುವ ಅನ್ಯಾಯ ಕೂಡ ಈ ಸಲದ ಚುನಾವಣೆಯಲ್ಲಿ ಬಹುದೊಡ್ಡ ಧ್ವನಿಯಾಗುವುದರ ಜೊತೆಗೆ ನಾಸರ್ ಮದನಿಯವರು ತನ್ನ ಅಭಿಮಾನಿಗಳಿಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ನೀಡುವ ಸಂದೇಶದೊಂದಿಗೆ ಚುನಾವಣಾ ಕಣ ಚಲನವನ್ನ ಸೃಷ್ಟಿಸಲಿದೆ. ನಾಸರ್ ಮದನಿಯವರಿಗೆ ನ್ಯಾಯವನ್ನ ದೊರಕಿಸಿಕೊಡುವ ವಾಗ್ದಾನವನ್ನ ನೀಡುವುದರ ಜೊತೆಯಾಗಿ ಕೈಜೋಡಿಸುವ ಬಗ್ಗೆಯೂ ಚರ್ಚೆಯನ್ನು ನಡೆಸಲಾಯಿತು. ಈ ಸಲ ಅಬ್ದುಲ್ ನಾಸರ್ ಮದನಿ ಹಾಗೂ ಪಿಡಿಪಿ ಪಕ್ಷ ಯಾರನ್ನ ಬೆಂಬಲಿಸ್ತಾ ಇದ್ದಾರೆ ಎಂಬುದನ್ನು ಮಂಜೇಶ್ವರ ಅತಿ ಹೆಚ್ಚು ಮುಸ್ಲಿಂ ಬಾಹುಲ್ಯವಿರುವ ಪ್ರದೇಶಗಳಲ್ಲಿ ಎದುರು ನೋಡ್ತಾ ಇದ್ದಾರೆ. ಮಂಜೇಶ್ವರ ಮಂಡಲದಲ್ಲಿ ಕಾರ್ಯಕರ್ತರ ಭಾವನೆಗಳ ಪೂರ್ವವಾದ ವಿವರಗಳನ್ನು ಕಲೆ ಹಾಕಿ ಕೇಂದ್ರ ಸಮಿತಿ ಹಾಗೂ ಅಬ್ದುಲ್ ನಾಸರ್ ಮದನಿಯವರಿಗೆ ತಿಳಿಸಿರುವುದಾಗಿ ಪಕ್ಷದ ನೇತಾರರು ತಿಳಿಸಿದ್ದಾರೆ. ರಫಾ ಹಾಲ್ನಲ್ಲಿ ಇಬ್ರಾಹಿಂ ತೋಕೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪಿಡಿಪಿ ಮಂಜೇಶ್ವರ ಮಂಡಲ ಕಾರ್ಯಕಾರಿ ಸಮಿತಿ ಸಭೆಯನ್ನ ಪಿಡಿಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಬಶೀರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪಕ್ಷದ ನಿಲುವನ್ನ ನಾಸರ್ ಮದನಿಯವರು ಘೋಷಿಸಲಿದ್ದಾರೆ. ಅದಕ್ಕೆ ಅನುಸಾರವಾಗಿ ಕಾರ್ಯಕರ್ತರು ಮುಂದಿನ ಚಟುವಟಿಕೆಯನ್ನು ನಡೆಸಲಿದ್ದಾರೆ. ಮದನಿಯವರನ್ನ ಬೆಂಬಲಿಸುವ ಅವರನ್ನ ಪ್ರೀತಿಸುವ ಮತದಾರರು ಈ ಸಲ ಮದನಿ ಹೇಳಿದ ಅಭ್ಯರ್ಥಿಗೆ ಮತ ನೀಡಲಿದ್ದಾರೆ ಅಂತ ಹೇಳಿದರು. അതനുസരിച്ച് പാർട്ടി പ്രവർത്തകരും അഭ്യുദയകാംക്ഷികളുമായിട്ടുള്ള ആളുകൾ മഹദിനിയെ സ്നേഹിക്കുന്ന അനേകായിരങ്ങൾ അവർ വോട്ട് ചെയ്യും. അത്ഭുതങ്ങൾ സംഭവിച്ചുകൂടായികയില്ല. മഞ്ചേശ്വര മണ്ഡലത്തിൽ ഫാസിസ്റ്റ് ശക്തികളെ പരാജയപ്പെടുത്തുന്നതിനുള്ള കൃത്യമായ തീരുമാനം PDPയുടെ ഭാഗത്തുനിന്നുണ്ടാകും. PDP മുൻകാലങ്ങളിൽ ഇടതുപക്ഷത്തെ പിന്തുണച്ച സാഹചര്യം ഉണ്ടായിട്ടുണ്ട്. 2006 അന്ന് 2006 അന്നത്തെ സാഹചര്യത്തിൽ CH കുഞ്ഞമ്പു ജയിച്ചു. അബ്ദുൽ നാസർ മഅദനിയുടെ പിതാവിൻ്റെ ശക്തമായ ഈ മണ്ഡലത്തിലുള്ള പോരാട്ടം അത് ഇടതുപക്ഷത്തിന് ഗുണകരമായിട്ടുണ്ട്. നിലവിലെ സാഹചര്യം പറയാനുള്ളൊരവസ്ഥയിലല്ല ഉള്ളത്. ആർക്കാണ് മുൻതൂക്കമെന്നുള്ള ഒരു ചിത്രണം ഇതുവരെ പുറത്തു വന്നിട്ടില്ല. പാർട്ടിയുടെ നിലപാട്, പാർട്ടിയുടെ മഞ്ചേശ്വര മണ്ഡലത്തിൻ്റെ വികാരങ്ങളൊക്കെ പാർട്ടി ചെയർമാൻ്റെ ശ്രദ്ധയിൽപ്പെടുത്തിയിട്ടുണ്ട്. പാർട്ടി മഞ്ചേശ്വര മണ്ഡലത്തിൻ്റെ സാഹചര്യങ്ങളും പാർട്ടി കേന്ദ്ര കമ്മിറ്റിയുടെ ശ്രദ്ധയിൽപ്പെടുത്തിയിട്ടുള്ളതാണ്. ವಿ4 ನ್ಯೂಸ್ನೊಂದಿಗೆ ಪ್ರತಿಕ್ರಿಯಿಸಿದ ಉದ್ಯಮಿ ಇಬ್ರಾಹಿಂ ರವರು ಮಾತನಾಡಿ, ನಾವೆಲ್ಲರೂ ಈ ಸಲದ ವಿಧಾನಸಭಾ ಚುನಾವಣೆಯಲ್ಲಿ ನಾಸರ್ ಮದನಿ ಉಸ್ತಾದ್ರವರ ನಿಲುವಿನ ನಿರೀಕ್ಷೆಯಲ್ಲಿದ್ದೇವೆ. ಮಾಡದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತಾ ಇರುವ ನಾಸರ್ ಮದನಿಯವರು ಈ ಸಲ ಯಾರನ್ನ ಬೆಂಬಲಿಸಲು ಆಹ್ವಾನ ನೀಡುತ್ತಾರೋ ಆ ಅಭ್ಯರ್ಥಿ ಈ ಸಲ ಚರಿತ್ರೆಯನ್ನ ಸೃಷ್ಟಿಸುವುದರ ಜೊತೆಯಾಗಿ ವಿಧಾನಸಭೆಗೆ ಆಯ್ಕೆಯಾಗುವುದರಲ್ಲಿ ಯಾವುದೇ ಸಂದೇಹ ಕೂಡ ಇರಲಾರದೆಂಬುದಾಗಿ ಹೇಳಿದ್ದಾರೆ. ഈ തെരഞ്ഞെടുപ്പിൽ മഅദനി ഉസ്താദിൻ്റെ തീരുമാനം നിർണായകമായിരിക്കും. തീരുമാനത്തിന് വേണ്ടി അണികൾ കാത്തിരിക്കുന്നു. ഏതിന് സപ്പോർട്ട് ചെയ്യാൻ പറയുന്നു ആ പാർട്ടി ജയിക്കാൻ സാധ്യത. ഉസ്താദിൻ്റെ നീതിശേഷത്തിനെതിരെയുള്ള തെരഞ്ഞെടുപ്പ് ഫലമായിരിക്കും കേരളത്തിൽ കാണാൻ പോകുന്നത്. അനുഭവിക്കുന്ന വേദന ഈ തെരഞ്ഞെടുപ്പിൽ അത് പ്രതിഫലിക്കും. ഉസ്താദിൻ്റെ പ്രഖ്യാപനത്തിന് PDP അല്ലാത്തവരും ഉസ്താദിൻ്റെ പ്രഖ്യാപനത്തിന് വേണ്ടി പ്രഖ്യാപിക്കുന്നതിനായിരിക്കും ഈ പ്രാവശ്യം. ഇത് ഏകദേശം 5,000-6,000 ഇടയിൽ വോട്ട് മഞ്ചേശ്വര മണ്ഡലത്തിൽ നിർണായകമായിരിക്കും. ആർക്ക് ചെയ്യുന്നവർക്ക് കൂടുതൽ വിജയ സാധ്യത ഉണ്ടാവും. പറയുന്ന വോട്ട് അത് നിർണായകമായിരിക്കും. ഉസ്താദിൻ്റെ ಬಳಿಕ ಈ ಬಗ್ಗೆ ವಿ4 ನ್ಯೂಸ್ನೊಂದಿಗೆ ಪ್ರತಿಕ್ರಿಯಿಸಿದ ಸದ್ರಿ ಕ್ಷೇತ್ರದ ಪ್ರಜ್ಞಾವಂತ ಮತನಾಗಿರುವ ಆರಿಫ್ ಸಹದಿ ಮಾತನಾಡಿ, ಖಂಡಿತವಾಗಿಯೂ ನಾಸರ್ ಮದನಿ ಉಸ್ತಾದ್ರವರು ನೀಡಲಿರುವ ಆಹ್ವಾನವನ್ನು ನಾವು ಸ್ವೀಕರಿಸಲಿದ್ದೇವೆ. ಅವರ ಸಂದೇಶಕ್ಕಾಗಿ ನಾವು ಕಾತುರರಾಗಿದ್ದೇವೆ. ನಾವು ಮಾತ್ರವಲ್ಲ, ನನ್ನಂತಹ ಮದನಿ ಸ್ನೇಹಿಗಳು ಈ ಸಲ ಮದನಿ ಉಸ್ತಾದ್ರವರು ಹೇಳಿದ ಅಭ್ಯರ್ಥಿಯನ್ನು ವಿಜಯಗೊಳಿಸಲು ಶತಪ್ರಯತ್ನ ನಡೆಸಲಿರುವುದಾಗಿ ಹೇಳಿದರು. പ്രഖ്യാപനത്തിന് ഞങ്ങൾ കാത്തുകൊണ്ടിരിക്കുകയാണ്. മഅദനി ഉസ്താദ് പറഞ്ഞതുപോലെ അത് നടപ്പിലാക്കും. മഅദനി ഉസ്താദ് ആരെയാണ് സ്ഥാനാർത്ഥിയായി തിരഞ്ഞെടുക്കുന്നത് അവർ വിജയിക്കും. അതുപോലെ
ಕಾರ್ಯಕಾರಿ ಸಭೆಯ ವೇದಿಕೆಯಲ್ಲಿ ನೇತಾರರಾದ ಕೆಪಿ ಮಹಮ್ಮದ್, ಎಂಎ ಕಳತ್ತೂರು, ಜಾಶಿ ಪೊಸೋಟ್, ರಫೀಕ್ ಇಬ್ರಾಹಿಂ ಹೊಸಂಗಡಿ, ಮಹಮ್ಮದ್ ಗುಡ್ಡೆ, ಮೂಸಾಡ್ಕ, ಅಫ್ಸಲ್ ಮಲ್ಲಂಗೈ, ಸಾದಿಕ್ ಮುಳಿಯಡ್ಕ, ಅಲಿ ಕೊಡಿಯಮ್ಮೆ ಮೊದಲಾದವರು ಉಪಸ್ಥಿತರಿದ್ದರು. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.